ಬ್ಲಡ್ ಕ್ಯಾಂಪು ಮತ್ತು ಎಜೆ ಹಾಸ್ಪಿಟಾಲಿಟಿಗೆ, ಫಾದರ್ ಮಲ್ಲನ್ ಹಾಸ್ಪಿಟಾಲಿಟಿಗೆ ಮತ್ತು ನಮ್ಮ ಹೆಣ್ವಾಕ್ ಹಾಸ್ಪಿಟಲ್, ಎಲ್ಲ ಹಾಸ್ಪಿಟಲ್ ಒಟ್ಟಿಗೆ ಕೂಡ ನಾವು ಇದು ನಮ್ಮ ಬ್ಲಡ್ ಕ್ಯಾಂಪ್ ಇಲ್ಲಿ ಮಾಡಿದ್ದೆವು. ಮತ್ತು ಹಲವು ಕಾರ್ಯಕ್ರಮ ನಮ್ಮದು ಈಗ ಮುಂದೆ ತಾನೇ ನಮ್ಮದು ಇಲ್ಲಿ ಮ್ಯಾಪಿಂಗ್ ನಿಮ್ಮ ಇದರದ್ದು ಏನದು ವೋಟರ್ಸ್ ಈಗ ಮ್ಯಾಪಿಂಗ್ ಕಾರ್ಯಕ್ರಮ ಇತ್ತು. ಹೋದ ವಾರದಲ್ಲಿ ಅದನ್ನು ಕಾರ್ಯಕ್ರಮ ಮಾಡಿದೆವು. ನಮ್ಮ ಪರಿಸರದ ಎಲ್ಲ ಜನಗಳಿಗೆ ಉಪಕಾರ ಆಗಬೇಕು. ನಮ್ಮ ಸಂಸ್ಥೆಯಿಂದ ಕೆಲವರಿಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ, ಮ್ಯಾಪಿಂಗ್ ಅಂದರೆ ಏನು ಮತ್ತು ವೋಟರ್ ಫೋಟೋ ಚೇಂಜ್ ಮಾಡೋದು ಇದೇ ಯಾವುದು ವಿಷಯ ಅವರಿಗೆ ಅರಿವಿಲ್ಲ. ಅದಕ್ಕೆ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು ವಾರ ಮುಂಚೆ ಇಲ್ಲಿ ಒಂದು ಕಾರ್ಯಕ್ರಮ ಇಟ್ಟಿದ್ದೆವು. ಅದರಲ್ಲಿ ಸಾಧಾರಣ ಒಂದು 50-60 ಜನ ಅದರ ಇಟ್ಟಿದ್ದಾರೆ. ಆ ಕಾರ್ಯಕ್ರಮಗಳು ಇಲ್ಲಿ ಮಾಡಿಕೊಟ್ಟಿದ್ದೇವೆ. ಮತ್ತು ಈಗ ನಾವು ಇದೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದು ಯಶಸ್ವಿ ಆಗಲಿ ಅಂತ ಅಲ್ಲಾಹ್ನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇನ್ನು ಮುಂದಕ್ಕೆ ನಮ್ಮದು ರಂಜಾನ್ ಸ್ಟಾರ್ಟ್ ಆಗ್ತಾ ಇದೆ. ರಂಜಾನಲ್ಲಿ ನಾವು ಸಾಧಾರಣ ಒಂದು 10-11 ವರ್ಷದಿಂದ ನಾವು ರಂಜಾನ್ ಕಿಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. 11 ವರ್ಷದಿಂದ ಡಿಸ್ಟ್ರಿಬ್ಯೂಟ್ ಇನ್ಶಾಲ್ಲ ಈ ವರ್ಷ ಕೂಡ ನಮ್ಮ ಇದರಲ್ಲಿ ಇದೆ. ಅದು ನಾವು ಆ ಕಾರ್ಯಕ್ರಮವನ್ನು ನಾವು ಅರ್ಧದಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ. ಎಂದರೆ ನಾವು ಒಂದು ಪಾಪದವರ ಲೀಸ್ಟ್ ಮಾಡಿ ಇಟ್ಟಿದ್ದೇವೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ. ಆ ಲೀಸ್ಟ್ ಇದೆ. ಆವಾಗ ಅವರು ನಾವು 1 ವರ್ಷ ಬಿಟ್ಟು ಕೂಡಲೇ ಅವರಿಂದ ಫೋನ್ ಬರ್ತಾ ಇರ್ತದೆ, ಈ ಸರ್ತಿ ನಮಗಿಲ್ವಾ, ಈ ಸರ್ತಿ ನಮಗಿಲ್ವಾ ಅಂತ ಕೇಳ್ತಾರೆ. ಆವಾಗ ನಮಗೆ ಅದು ಅರ್ಧದಲ್ಲಿ ಬಿಟ್ಟರೆ ನಮಗೆ ಕೂಡ ಒಂದು ನಮ್ಮ ಸಂಸ್ಥೆ ಕೂಡ ಒಂದು ಸೇಮ್ ಆಗಿ ಆಗ್ತದೆ. ಅದಕ್ಕಾಗಿ ನಾವು ಅದನ್ನು ನಾವು ಕೈ ಬಿಡಲಿಲ್ಲ. ಇನ್ನು ಮುಂದಕ್ಕೂ ಕೂಡ ಅದನ್ನು ನಾವು ಆಚರಿಸಿ ಬರಲು ನಾವು ತೀರ್ಮಾನಿಸಿದ್ದೇವೆ ಇನ್ಶಾಲ್ಲ. ಮತ್ತು ಬೇರೆ ವಿಶೇಷ ಏನೆಂದರೆ ನಿಮ್ಮ ಈ ಸಹಕಾರ ಇನ್ನು ಮುಂದಕ್ಕೂ ನಮ್ಮ ಒಟ್ಟಿಗೆ ಇದ್ದರೆ ನಾವು ನಿಮ್ಮನ್ನು ಎಲ್ಲ ಕಾರ್ಯಕ್ರಮಗಳಿಗೆ ಕರೆಯಲು ರೆಡಿ ಇದ್ದೇವೆ ರಶೀದ್ ಭಾಯ್. ಇನ್ಶಾಲ್ಲ. ಅಂದರೆ ಅವರು ಹೇಳಿದರು, ನಾವು ಒಂದು ಸೋಷಿಯಲ್ ಟೀಮ್, ನೀವು ನಮ್ಮನ್ನು ಸೇರಿಸಿ ಇಂಥ ಕಾರ್ಯಕ್ರಮ ಮಾಡಿ. ನಾನು ಅದಕ್ಕೆ ಅವರಿಗೆ ಭರವಸೆ ಕೊಟ್ಟಿದ್ದೇನೆ, ಇದೊಂದು ಕಾರ್ಯಕ್ರಮ ನಾವು ಮಾಡುವ. ನೆಕ್ಸ್ಟ್ ನಾವು ನಿಮ್ಮನ್ನು ಎಲ್ಲ ಕಾರ್ಯಕ್ರಮ ಕರಿತೇವೆ. ನಾವು ಇದೇ ಅಲ್ಲ, ನಾನು ಬ್ಲಡ್ ಹೆಲ್ತ್ ಕೇರಲ್ಲಿ ಕೂಡ ಇದ್ದೇನೆ. ನಮ್ಮ ಸಂಸ್ಥೆಯ ಮೆಂಬರ್ ಕೂಡ ಇದ್ದಾರೆ ಬ್ಲಡ್ ಹೆಲ್ಫಿನ. ಆ ಸಂಸ್ಥೆಯಲ್ಲಿ ಕೂಡ ನಿಮ್ಮನ್ನು ಸೇರಿಸುವ ಇಂಥದ್ದೊಂದು ಕಾರ್ಯಕ್ರಮ ನಾವು ಮಾಡೋದಾದರೆ ಅದರಲ್ಲಿ ಕೂಡ ನಾವು ಸೇರಿಸಲಿಕ್ಕೆ ತಯಾರಿದ್ದೇವೆ. ಅದಕ್ಕಾಗಿ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ. ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡುವಾಗ ಒಂದು ಅರ್ಧದಲ್ಲಿ ಇದಾಗಲಿಕ್ಕೆ ಆಗಬಾರ್ದು. ಎಂದರೆ ನಾವು ಸಂಸ್ಥೆಯೊಟ್ಟಿಗೆ ಅನ್ಯೋನ್ಯತೆಯಿಂದ ಇರಬೇಕು. ಆವಾಗ ಆ ಸಂಸ್ಥೆ ಆಟೋಮೆಟಿಕ್ ಆಗಿ ಮುಂದಕ್ಕೆ ಹೋಗ್ತದೆ. ಮತ್ತು ಜಾಸ್ತಿ ಮಾತನಾಡಲು ಬಯಸುವುದಿಲ್ಲ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಬಂದಿದ್ದಾರೆ, ಅವರು ಕೂಡ ಇದ್ದಾರೆ, ಮತ್ತು ಗೌರವಾಧ್ಯಕ್ಷರು ಬರಲಿದ್ದಾರೆ, ಮತ್ತು ನಮ್ಮ ಸಂಸ್ಥೆಯ ಇದರ ಬ್ಲಡ್ ಹೆಲ್ತ್ ಕೇರ್ನ ಸೆಕ್ರೆಟರಿ ಅವರಿದ್ದಾರೆ. ಬನ್ನಿ ರೇಸ್ ಬೈದಿಗಳು. ನಾನು ನಮ್ಮ ಉಪಾಧ್ಯಕ್ಷರು 2 ಮಾತನಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ತೇನೆ. ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಚರಣೆಗಿದ್ದ ಸಫಾರಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರೇ, ಉಳ್ಳಾಲ ನಗರಸಭೆಯ ಆರೋಗ್ಯ ಅಧಿಕಾರಿಗಳೇ, ರೆಣಪೊಯ್ ಕಾಲೇಜಿನ ರಶೀದ್ ಭಾಯ್ ಅಧ್ಯಾಪಕರೇ, ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಟ್ರೈನ್ ಅವರೇ, ಹಾಗೂ ರಿಯಾಜ್ ಮ್ಯಾಂಗ್ಳೂರಿನವರೇ, ಹಾಗೂ ಇವತ್ತು ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ಆಗಮಿಸಿದ ರೆಣಪೊಯ್ಯ ವಿದ್ಯಾರ್ಥಿನಿಯರೇ, ಮಂಚಲ ಸಭೆಗೆ ಎಲ್ಲ ಗೌರವಾನ್ವಿತ ಸದಸ್ಯರೇ, ಹಾಗೂ ವೇದಿಕೆಯಲ್ಲಿ ಆಚರಿಸಿದ ಎಲ್ಲ ಗಣ್ಯರೇ. ಮಂಚಲ ಸಫರ್ ಕ್ಲಬ್ ಅಸೋಸಿಯೇಷನ್ ಖಾಲಿ ಕ್ರೀಡೆಗಾಗಿ ಸೀಮಿತವಾಗಿಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸುಮಾರು 30 ವರ್ಷಗಳಿಂದ ಮಂಚಲ ಸಫರ್ ಕ್ಲಬ್ಬು ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿರ್ಗತರಿಗೆ ಅವರಿಗೆ ಬೇಕಾದ ರಂಜಾನಿನ ಕಿಟ್ ಮತ್ತು ಪಡಿತರ ಸಾಮಗ್ರಿಗಳು ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಕಡು ಬಡತನದಲ್ಲಿರುವ ಹೆಣ್ಣು ಮಕ್ಕಳ ಮದುವೆಗಾಗಿ ಎಲ್ಲದಕ್ಕೂ ಸಹಕಾರ ಮಾಡ್ತಾ ಬಂದಿದೆ. ಕಳೆದ 25 ವರ್ಷಕ್ಕೆ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 10 ದಿನದ ಅದರಲ್ಲಿ ಹಲವಾರು ನಿರ್ಗತರಿಗೆ, ಬಡವರಿಗೆ ತುಂಬ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದೇವೆ. ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ.
ಎಲ್ಲರ ಹತ್ತಿರ ನಾನೆಂದರೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಅಂತೇಳಿ ಎಲ್ಲರ ಹತ್ತಿರ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು, ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಬಂದಿದ್ದಾರೆ. ಅವರೊಂದೆರಡು ಮಾತನಾಡಬೇಕೆಂದು ಕೈಗೊಳ್ಳುತ್ತಾರೆ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ಏನಪ್ಪಯ್ಯ ಸೈನ್ಸ್ ಇದರ ವತಿಯಿಂದ ನಾವು ಏನು ಮಹಾತ್ಮ ಗಾಂಧಿಯವರ ಕನಸಿನ ಯೋಜನೆ ಇದೆಯಾ, ಸ್ವಚ್ಛ ನಮ್ಮೆಲ್ಲರ ಬದುಕಿನಲ್ಲಿ ಅತ್ಯಂತ ಮಹತ್ತರವಾದ ಒಂದು ವಿಚಾರ ಅನ್ನುವುದನ್ನು ನಾವೆಲ್ಲರೂ ಕೂಡ ನಮ್ಮ ಸಂಸ್ಥೆ ಕೂಡ ಅರ್ಥ ಮಾಡಿಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ರೆಡಿಯಾಗಿದ್ದೇವೆ. ಅದಕ್ಕೆ ನಮ್ಮ ಉಳ್ಳಾಲ ನಗರಸಭೆಯ ವತಿಯಿಂದ ಕಮಿಷನರ್ ಅವರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಜೊತೆ ನಮ್ಮ ನಗರಸಭೆಯ ಹೆಲ್ತ್ ಆಫೀಸರ್ ಕೂಡ ಬಂದಿದ್ದಾರೆ. ಅದರಿಂದ ಹೆಚ್ಚಿಗೆ ಏನನ್ನೂ ಕೂಡ ಈ ವಿಚಾರದಲ್ಲಿ ನಾವು ಮಾತನಾಡುವಂತಹ ಅಗತ್ಯ ಇಲ್ಲ. ನೀವೆಲ್ಲ ವಿದ್ಯಾರ್ಥಿಗಳು ತಮಗೆ ಈ ಸ್ವಚ್ಛತಾ ವಿಚಾರದ ಬಗ್ಗೆ ಬಹಳಷ್ಟು ಪಾಠಗಳು ತಮ್ಮ ಬದುಕಿನಲ್ಲಿ ತಾವು ತಿಳಿದಂತಹ ವಿಚಾರ. ಆದುದರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋಣ. ಅದೇ ರೀತಿ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಸ್ಪೀಕರ್ ಅವರು ಬಂದಿದ್ದರು ಕಲ್ಲಾಪಿಗೆ, ನಾವೆಲ್ಲ ಪ್ರಯತ್ನ ಪಟ್ಟೆವು. ಇವಾಗ ಕೂಡ ಮಾತಾಡಿದ ಅವರೇನೋ ಸ್ವಲ್ಪ ಅರ್ಜೆಂಟು ಹೋಗಲಿ ಇರುವುದರಿಂದ ಬರಲಿಕ್ಕೆ ಆಗೋದಿಲ್ಲ, ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ತಮಗೆಲ್ಲರಿಗೂ ನಾನು ಶುಭಾಶಯವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಆಲ್. ಅಸ್ಲಾಂ ವಲೈಕುಂ. ಗೌರವಾನ್ವಿತ ಸಫರ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾನು ಹೆಚ್ಚೇನು ಮಾತಾಡೋದಿಲ್ಲ, ಸಮಯದ ಅಭಾವ ಇರೋದ್ರಿಂದ. ಇನ್ಶಾಅಲ್ಲಾ ನಾವು ಫ್ಯೂಚರಲ್ಲಿ ನಿಮ್ಮ ಜೊತೆ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಸದಾ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ ಅಂತ ಆಶ್ವಾಸನೆ ಕೊಡ್ತೇನೆ. ಅವಕಾಶಗಳಿಗೆ ಧನ್ಯವಾದಗಳು. ಹಾಗೆ ಶುಭ ಮುಂಜಾನೆ. ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಹಾಗೂ ಏನಪ್ಪಯ್ಯ ವಿದ್ಯಾಸಂಸ್ಥೆ ಇದರ ವತಿಯಿಂದ ಇವತ್ತು ನಾವಿಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸ್ವಚ್ಛತಾ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತರಾದಂತಹ ನಜೀರ್ ಹುಸೇನ್ ರವರೇ ಹಾಗೂ ನಮ್ಮ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ ಆಯುಬ್ ಮಂಚಿಲ್ ರವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರೆ, ಪ್ರತಿ ವರ್ಷ ಪ್ರತಿ ಶನಿವಾರ ಅಥವಾ ಆದಿತ್ಯವಾರ ಎಲ್ಲ ಕಡೆ ನಾವು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಲ್ವಾ? ನಿಮ್ಮ ಶಾಲೆಗಳಲ್ಲಿ ಆಗಿರ್ಬೋದು, ಸಾರ್ವಜನಿಕ ವಲಯದಲ್ಲಿ ಆಗಿರ್ಬೋದು, ಇಂಥ ಸಂಘ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಆದರೆ ವಿಶೇಷವಾಗಿ ಈ ಒಂದು ಸಂಸ್ಥೆ ನಾನು ಬಂದಾಗ ಇಲ್ಲಿ ನೋಡಿದೆ, ತುಂಬ ಇದು ಫಲಕಗಳು, ಇದು ಟ್ರೋಫಿಗಳು ಉಂಟು. ಕೆಲವು ನೋಡುವಾಗ ಎಷ್ಟು ವರ್ಷದ ಹಿಂದಿನದ್ದು ಅಂತ ನೀವು ಒಂದು ಸಲ ನೋಡಿಬಿಡಿ. ಎಷ್ಟು ಇದು ಫಲಕಗಳನ್ನು 35 ವರ್ಷಗಳ ಹಿಂದಿನ ಇದು. ಅಷ್ಟು ವರ್ಷದಿಂದ ಇಲ್ಲಿಯವರೆಗೆ ಇದನ್ನು ನಡೆಸಿಕೊಂಡು ಬರಬೇಕಿದ್ರೆ ಎಷ್ಟು ಅದರ ಹಿಂದೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ಅಷ್ಟು ಸುಲಭದಲ್ಲಿ ಅದನ್ನು ಒಂದು ಸಂಸ್ಥೆಯನ್ನು ನಾವು ಇವತ್ತು ಹುಟ್ಟುಹಾಕ್ಬೋದು. ಮುಂದಕ್ಕೆ ಕೊಂಡೋಗೋದು ಕಷ್ಟ. ಈಗ ಮಕ್ಕಳು ಹುಟ್ಟುತ್ತಾರೆ, ಆ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾರೆ ಅಂತ ಏನು ಧೈರ್ಯ ಇಲ್ಲ, ಕೆಲವರು ದಾರಿ ತಪ್ತಾರೆ. ಆದರೆ ಈ ಒಂದು ಸಂಸ್ಥೆ ಇಷ್ಟರವರೆಗೆ 35 ವರ್ಷಗಳವರೆಗೆ ಸುಸೂತ್ರವಾಗಿ ಮುಂದುವರೆದಿದೆ ಅಂತ ಹೇಳಿದರೆ ಅದರ ಹಿಂದೆ ಇದ್ದಂತಹ ಆ ನೇತಾರರ ಶ್ರಮ ತುಂಬ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೂ ಕೂಡ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಸ್ಥಾನದಲ್ಲಿ ಈ ಸಫರ್ ಕ್ಲಬ್ ಗುರುತಿಸಿಕೊಳ್ಳಿ ಎಂದು ಆಶಿಸ್ತೇನೆ. ನಾವು ಮುಖ್ಯವಾಗಿ ನಮ್ಮ ಸರ್ ಹೇಳಿದರು ಕಸದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರ್ಬೋದು, ಮಕ್ಕಳಿಗೆ ಎಲ್ರಿಗೂ ಸೇರಿದವರಿಗೆ ಎಲ್ರಿಗೂ ಗೊತ್ತಿರುವ ಈ ಕಸ ಹೇಳಿದರೆ ಏನು ಹೇಳಿ? ಕಸ ಏನು? ವೇಸ್ಟ್. ಎಸ್, ಹೌದು. ಈ ವೇಸ್ಟ್ ಎಲ್ಲಿಂದ ಉತ್ಪತ್ತಿ ಆಗ್ತದೆ ಹೇಳಿ? ಎಲ್ಲಿಂದ? ಮನೆಯಿಂದ. ಸರಿ, ಮನೆಯಿಂದ ಎಲ್ಲಿಂದ ಉತ್ಪತ್ತಿ ಆಗ್ತದೆ? ಎಸ್,
ನಮ್ಮ ಮನುಷ್ಯರಿಂದಲೇ ಮನೆಯಿಂದ ಅಲ್ಲ, ಮನುಷ್ಯರಿಂದಲೇ ವೇಸ್ಟ್ ಉತ್ಪತ್ತಿ ಆಗ್ತದೆ. ಹೇಗೆ ಹೇಳಿ? ಈ ಬೆವರು ಇದೆ ಅಲ್ಲ, ಅದೊಂದು ವೇಸ್ಟ್. ನಾವು ರಿಸರ್ಚ್ ಮಾಡ್ತೇವೆ, ಮೂತ್ರ ಮಾಡ್ತೇವೆ, ಅದು ಒಂದು ವೇಸ್ಟ್. ನಮ್ಮ ಮೋಷನ್ ಅದು ಒಂದು ವೇಸ್ಟ್, ಹೌದಾ? ಇದನ್ನು ನಾವು ಎಲ್ಲಿ ಮಾಡ್ತೇವೆ? ಇಲ್ಲಿಂದ ಬರುವ ಟಾಪಿಕ್ ಎಲ್ಲಿ ಮಾಡ್ತೇವೆ ಹೇಳಿ? ಶೌಚಾಲಯದಲ್ಲಿ ಮಾಡ್ತೇವೆ ಅಲ್ಲ? ಮೋಷನಲ್ಲಿ ಮಾಡ್ತೇವೆ, ಶೌಚಾಲಯದಲ್ಲಿ ಮಾಡ್ತೇವೆ, ಸ್ನಾನ ಎಲ್ಲಿ ಮಾಡ್ತೇವೆ? ಈ ಬೆವರಿದ್ದದನ್ನು ಹೋಗಬೇಕು ಅಂತ ಹೇಳಿದರೆ ಶೌಚಾಲಯದಲ್ಲಿ ಅಲ್ವಾ, ಬಾತ್ರೂಮಲ್ಲಿ ಮಾಡ್ತೇವೆ. ಯಾಕೆ? ನಮ್ಮ ದೇಹ ಶುದ್ಧಿಯಾಗಬೇಕು, ನಾವು ಇನ್ನೊಬ್ಬರಿಗೆ ವಾಸನೆ ಬರಬಾರ್ದು ಅಂತೇಳಿ ನಾವು ನಮ್ಮನ್ನು ಶುದ್ಧೀಕರಿಸ್ತೇವೆ ಅಲ್ವಾ? ಅದೇ ರೀತಿ ನಮ್ಮ ಮನೆಯಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಎಲ್ಲಿ ಮನುಷ್ಯ ಪ್ರಾಣಿಗಳಿರ್ತಾವ ಅಲ್ಲೆಲ್ಲ ತ್ಯಾಜ್ಯಗಳು ಉತ್ಪತ್ತಿ ಆಗ್ತವೆ. ಮೊದಲನೇದಾಗಿ ನಾವು ಹೇಳುದಿದ್ರೆ ಮಾಮೂಲಿಯಾಗಿ ಹೇಳಿದ್ರೆ ಅಡುಗೆ ಮನೆಯಿಂದ ಅಂತ ಹೇಳ್ತೇವೆ. ಅಡುಗೆ ಮನೆಯಿಂದ ಅಲ್ವಾ? ಅಡುಗೆ ಮನೆಯಿಂದ ಯಾವುದೆಲ್ಲ ಉತ್ಪತ್ತಿ ಆಗ್ತದೆ ಹೇಳಿ? ಯಾವುದು? ತರಕಾರಿ. ಎಸ್, ಹಾಂ, ತರಕಾರಿ ವೇಸ್ಟ್ಗಳು, ಪ್ಲಾಸ್ಟಿಕ್, ಮಾಂಸ, ಫ್ರೂಟ್ಸು, ಅದರ ಸಿಪ್ಪೆಗಳು, ಇದೆಲ್ಲ ಮಾಂಸ ತಂದು ಅದರಲ್ಲಿ ಇದ್ದ ವೇಸ್ಟು, ಇದೆಲ್ಲ ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗ್ತದೆ ಅಲ್ವಾ? ಈ ತ್ಯಾಜ್ಯದಲ್ಲಿ ಹೇಳಿದರೆ, ಈ ಕಸದಲ್ಲಿ ಎಷ್ಟು ವಿಧ ಉಂಟು? ಯಾವುದೆಲ್ಲ ಹೇಳಿ? ಡ್ರೈ ವೇಸ್ಟ್, ವೆಟ್ ವೇಸ್ಟ್, ಹಾಂ, ಹಜಾರ್ಡ್ ವೇಸ್ಟ್, ಹಸಿ ಕಸ, ಒಣ ಕಸ, ವಿಷಕಾರಿ ಕಸ ಅಂತೇಳಿ. ಹಸಿ ಕಸ ಹೇಳಿದರೆ ಯಾವುದು ಹೇಳಿ? ಹಸಿ ಮಾಂಸ ಮತ್ತು ಮನೆಯ ಇನ್ನಿತರ ತರಕಾರಿ. ಈ ಕೊಳೆಯುವ ಯಾವ ವಸ್ತುಗಳಿದ್ದಾವ, ಕೊಳೆಯುವ ವಸ್ತುಗಳು ಎಲ್ಲ ಹಸಿ ಕಸಕ್ಕೆ ಸೇರ್ತವೆ. ಈ ಮನೆಯಲ್ಲಿ ರೈಸ್ ಉಳಿದಿರ್ತದೆ, ಹಾಗೆ ಹೇಳಿದ ಮಾಂಸ ವೇಸ್ಟ್ ಉಳಿದಿರ್ತದೆ, ಪದಾರ್ಥ, ಮತ್ತು ತರಕಾರಿ ಸಿಪ್ಪೆಗಳು, ಈ ಬಿದ್ದ ಎಲೆಗಳು, ಇವುಗಳೆಲ್ಲ ಹಸಿ ಕಸಗಳು. ಒಣ ಕಸಗಳು ಪೇಪರು ಅಲ್ವಾ? ಇದರಲ್ಲಿ ಕೆಲವನ್ನು ನಾವು ರೀಸೈಕಲಿಗೆ ಕಳಿಸ್ಬೋದು. ಯಾವುದು? ಮೊದಲು ಇಲ್ಲಿ ಗುಜಿರಿಗೆ ಅದಕ್ಕೆ ಇದಕ್ಕೆಲ್ಲ ಕಳಿಸ್ಬೋದು. ಯಾವುದೆಲ್ಲ ಹೇಳಿ ಅದನ್ನು? ಆ ಬಾಟಲ್, ಪೇಪರ್, ಕಬ್ಬಿಣ, ಈ ಟೂತ್ ಪೇಸ್ಟ್ ಇದು ಮೊದಲು ತಗೊಳ್ತಾ ಇದ್ರಲ್ಲ, ಮೊದಲು ಪ್ಲಾಸ್ಟಿಕ್. ನಮ್ಮ ಮನೆಗೆ ನಾವು ಪ್ಲಾಸ್ಟಿಕ್ ತರ್ತೇವೆ ಅಲ್ಲ, ಅದನ್ನು ನಾವು ಇಷ್ಟು ಅಂತ ಅದರಲ್ಲೊಂದು ಬರ್ದಿರ್ತಾರೆ, ನೀವು ನೋಡಿದರೆ ಇಲ್ವ? ಕೆಲವು ಕೆಳಗೆ ಒಂದು ಬರ್ದಿದೆ, ಹಾಲಿನ ಪ್ಯಾಕೆಟ್ ಇರ್ತದೆ, ಅದರಲ್ಲಿ ಕೆಳಗೆ ಬರ್ದಿರ್ತಾರೆ ಇಷ್ಟು ಇದು ತೂಕದ್ದು, ನೀವು ಇದು ಮಾಡಿ ಇಟ್ಟರೆ, ಸಂಗ್ರಹ ಮಾಡಿ ಇಟ್ಟರೆ ನಾವೇ ಕೊಂಡೋಗ್ತೇವೆ ಅಂತ. ಏನು ಮಾಡ್ತಾರೆ? ರೋಡ್ ಸೈಡಲ್ಲಿ ಬಿಸಾಡ್ತಾರೆ. ಈ ಒಣಕಸ, ಈ ರಟ್ಟು, ಈ ಕಬ್ಬಿಣ, ಇದೆಲ್ಲ ಒಣಕಸಕ್ಕೆ ಇದಕ್ಕೆ ಬರ್ತದೆ. ಹಜಾರ್ಡ್ಸ್ ವೇಸ್ಟ್, ವಿಷಕಾರಿ ವೇಸ್ಟ್ಗಳು ಯಾವುದು? ಹಾಂ, ಪ್ಯಾಂಪರ್ಸು, ಹಾಸ್ಪಿಟಲ್ ವೇಸ್ಟ್, ಈ ಇಂಜೆಕ್ಷನ್ ಸಿರಿಂಜಸ್ಗಳು, ಮತ್ತು ಈ ದಿನ ಕಳೆದ ಟ್ಯಾಬ್ಲೆಟ್ಗಳು, ಮತ್ತು ಈ ವಿಷವಸ್ತುಗಳು, ಈ ಕಬ್ಬಿಣದ ಚೂರು ಅಥವಾ ಈ ಗ್ಲಾಸ್ ಚೂರು, ಇದೆಲ್ಲ ವಿಷಕಾರಿ. ಯಾಕೆ ಹೇಳಿದರೆ ಅದರಿಂದ ಮನುಷ್ಯನಿಗೆ ಅಥವಾ ಬೇರೆ ಯಾವುದೇ ಪ್ರಾಣಿಗಳಿಗೆ ಅಪಾಯ ಇದೆ, ಹಜಾರ್ಡ್ಸ್ ಆಗ್ತದೆ. ಅದರಿಂದಾಗಿ ಅದನ್ನು ವಿಷಕಾರಿ ಇದು ಅಂತ ಹೇಳ್ತೇವೆ. ನಾವೇನು ಮಾಡ್ತೇವೆ ಇದನ್ನು ಮನೆಯಲ್ಲಿ? ಈಗ 2006ರ ನಂತರ, ಅದಕ್ಕಿಂತ ಮೊದಲು 2006ರ ಮೊದಲು ಏನಿತ್ತು ಅಂತ ಹೇಳಿದರೆ, ಮನೆಗೆ ಗಾಡಿ ಹೋಗ್ತಾ ಇರಲಿಲ್ಲ. ಸರಿ ಗೊತ್ತಿರ್ಬೋದು ಅಲ್ವಾ? ಮನೆಗೆ ಗಾಡಿ ಹೋಗ್ತಾ ಇರಲಿಲ್ಲ. ಅಲ್ಲಿ ಡಂಪ್ ಇದಿತ್ತು, ಏನು ಆ ತೊಟ್ಟಿ ಎಲ್ಲ ತಂದು ತೊಟ್ಟಿಗೆ ಬಿಸಾಡ್ತಾ ಇದ್ರು. 2006ರ ನಂತರ 2007ರ ನಂತರ ಒಂದು ಕಾನೂನು ಬಂತು. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು, ಏನಂತ ಹೇಳಿದರೆ ತೊಟ್ಟಿಗಳನ್ನೆಲ್ಲ ತೆಗಿಬೇಕು. ಪ್ರತಿ ನಗರಸಭೆಯ ಸ್ಥಳೀಯ ಸಂಸ್ಥೆಗಳ, ಈ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳು ಏನು ಮಾಡಬೇಕು ಅಂತ ಹೇಳಿದರೆ, ರೋಡ್ ಸೈಡಲ್ಲಿ ಕಸ ಬೀಳದಾಗೆ ಮನೆಗೆ ನಾವು ಗಾಡಿಯನ್ನು ಕೊಂಡೋಗಬೇಕು ಅಂತೇಳಿ. ಏನು ಮಾಡಬೇಕು ಅಂತ ಹೇಳಿದರೆ, ತಡಿಬೇಕಾದ್ರೆ ಯಾರು ಕಸ ಹಾಕ್ತಾರೋ ಅವರ ಮನೆಗೆ ತ್ಯಾಜ್ಯ ವಿಂಗಡಣೆ ಗಾಡಿಗಳನ್ನು ಕಳಿಸಬೇಕು ಅಂತೇಳಿ ಒಂದು ಕಾನೂನು ಬಂತು. ಅದರ ನಂತರ 2007ರ ನಂತರ ಈ ಮನೆಗೆ ಹೋಗುವ ಒಂದು ಗಾಡಿ ಕಸ ಸಂಗ್ರಹಣೆಗೆ ಹೋಗುವ ಇದು ಬಂತು, ಏನು ಕಾನ್ಸೆಪ್ಟ್ ಬಂತು. ಅದರ ನಂತರ ಮನೆಗೆ ಗಾಡಿಗಳು ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ಮೊದಲು ಮನೆಗೆ ಹೋಗ್ತಾ ಇರಲಿಲ್ಲ, ಎಲ್ಲಿ ರೋಡಲ್ಲಿ ಬಿಸಾಡಿದ್ದ ಅದನ್ನು ಹೆಕ್ತಾ ತರ್ತಾ ಇದ್ರು. ನಮಗೆ ಏನಾಯಿತು ಅಂತ ಹೇಳಿ, ಅದರ ನಂತರ ಏನಾಯಿತು ಅಂತ ಹೇಳಿದರೆ,
ಕಸವನ್ನು ವಿಂಗಡಿಸಿ ಕೊಡಿ ಅಂತೇಳಿ ಹೇಳುವ ಒಂದು ಕಾನೂನು ಬಂತು. ಕಸವನ್ನು ವಿಂಗಡಿಸಿ ಕೊಡಿ. ನಾವೇನು ಮಾಡ್ತಾ ಇದ್ದೇವೆ ಹೇಳಿದ್ರೆ, ಮನೆ ಮನೆ ಗಾಡಿಗಳು ಬರ್ತಾ ಇದ್ದವು, ಎಲ್ಲ ಕಸವನ್ನು ಒಟ್ಟು ಮಾಡಿ ನಾವು ಕೊಡ್ತಾ ಇದ್ದೆವು ಇಲ್ಲಿಗೆ ನಮ್ಮ ಗಾಡಿಗೆ. ಅದರ ನಂತರ ಏನಾಯ್ತು ಹೇಳಿದರೆ, ಅಷ್ಟರ ತನಕ ನಮಗೇನು ಕಷ್ಟ ಇರಲಿಲ್ಲ. ಯಾರಿಗೆ? ಮನೆಯವರಿಗೆ, ಪಬ್ಲಿಕ್ಕಿಗೆ. ಕಸವನ್ನು ವಿಂಗಡಿಸಿ ಯಾವಾಗ ಕೊಡಿ ಅಂತ ಹೇಳಿ ಒಂದು ಕಾನೂನು ಬಂತ, ಅದರ ನಂತರ ನಾವು ಆ ಕಸ ವಿಂಗಡಣೆ ಮಾಡದಿದ್ರೆ ತೆಗೊಳ್ಳೋದಿಲ್ಲ ಅಂತ ಹೇಳಿ ನಾವು ಏನೋ ಒಂದು ರೂಲ್ಸ್ ಮಾಡಿದ್ದೆವು. ಅದರ ನಂತರ ಪಬ್ಲಿಕ್ಕಿಗೆ ಸ್ವಲ್ಪ ಕಷ್ಟ ಆಯಿತು. ಯಾಕೆ ಹೇಳಿದರೆ, ಅಲ್ಲಿ ನಾವು ನಮ್ಮನ್ನು ಹೇಳಿಕೊಳ್ಳೋದು ನಮ್ಮ ಅಭ್ಯಾಸ ಹಾಗೆ ಆಗಿ ರೂಢಿಸಿಕೊಂಡು ನಾವು ಬಂದಿದ್ದೆವು. ನಾವು ಯಾವುದನ್ನೊಂದು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡ್ತೇವೆ, ಹಲ್ಲುಜ್ಜುತ್ತೇವೆ, ಪೇಸ್ಟ್ ಮಾಡ್ತೇವೆ, ಸ್ನಾನ ಮಾಡ್ತೇವೆ. ಅದೊಂದು ಮೊದಲಿನಿಂದ ರೂಢಿ ಆಗಿ ಬಂದಿತ್ತು. ನಮ್ಮ ಕಸವನ್ನು ನಾವು ಹೇಗೆ ರೂಢಿ ಮಾಡಿಕೊಂಡಿದ್ದೆವು, ಎಲ್ಲವನ್ನು ಒಂದು ಬಕೆಟಿಗೆ ಹಾಕ್ತಾ ಇದ್ದೆವು, ಎಲ್ಲ ಮಿಕ್ಸ್ಡ್, ಎಲ್ಲ ಕಾಗದ, ಹಸಿ ಕಸ, ಒಣ ಕಸ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ತೊಟ್ಟೆಯಲ್ಲಿ ಕಟ್ಟಿ ರೋಡ್ ಸೈಡಿಗೆ ಬಿಸಾಡ್ತಾ ಇದ್ದೆವು. ಆನಂತರ ಗಾಡಿಗೆ ಕೊಡ್ತಾ ಇದ್ದೆವು. ಇದು ಬಂದ ಮೇಲೆ ನಮಗೆ ಆ್ಯಕ್ಚುಲಿ ಹೇಳಬೇಕಿದ್ರೆ ಅದು ಪಬ್ಲಿಕ್ಕಿಗೂ ಕೂಡ ಸರಿಯಾದ ಮಾಹಿತಿ ಹೋಗಿರಲಿಲ್ಲ. ಆವಾಗ ಹೇಗೆ ಬೇರ್ಪಡಿಸಬೇಕು, ನೀವು ಒಟ್ಟು ಬೇರ್ಪಡಿಸಿಕೊಡಿ ಅಂತ ಹೇಳಿದರು. ಯಾವುದನ್ನು ಬೇರ್ಪಡಿಸಿಕೊಡಬೇಕು, ಹೇಗೆ ಬೇರ್ಪಡಿಸಿಕೊಡಬೇಕು ಅಂತ ಹೇಳುವಂಥ ಒಂದು ಇದು ಅವತ್ತಿಂದ ಸಹ ಬರಲಿಲ್ಲ. ಈಗ ಸಾಧಾರಣ ಬರ್ತಾ ಇದೆ. ಈಗ ನಮಗೆ ಒಂದು 90% ಇಲ್ಲಿ ಉಳ್ಳಾಲದಲ್ಲಿ ಬೇರ್ಪಡಿಸಿದ ಕಸಗಳೇ ಬರ್ತವೆ. ಆದರೆ ಒಂದು 25% ನಾವು ಇಲ್ಲೇ ಎಲ್ಲ ಕಡೆ ನೋಡಿ, ನಾವು ಇಲ್ಲಿ ಉಳ್ಳಾಲ ಇಲ್ಲಿ ಅಂತ ಹೇಳೋದಲ್ಲ, ಎಲ್ಲ ಕಡೆ ರೋಡ್ ಸೈಡಿಗೆ ತಂದು ಬಿಸಾಡ್ತಾರೆ. ಯಾಕೆ ಹೇಳಿ? ಯಾಕೆ? ನಮ್ಮ ಮನೆಯಿಂದ ಒಂದು ಸಾರಿ ಕಸ ಹೊರಗೆ ಹೋದರೆ ಸಾಕು ಅಂತ ಹೇಳುವ ಒಂದು ಮನೋಭಾವ. ಇನ್ನೊಂದು ಕಸ ಇದೆ, C&W ಅಂತೇಳಿ, ಕನ್ಸ್ಟ್ರಕ್ಷನ್ ಆ್ಯಂಡ್ C&D ವೇಸ್ಟ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್ ಅಂತೇಳಿ. ಈ ಕಟ್ಟಡ ನಾವು ಕಟ್ಟುತ್ತೇವಲ್ಲ, ಆವಾಗ ತ್ಯಾಜ್ಯಗಳು ಉತ್ಪತ್ತಿ ಆಗ್ತವೆ. ಈ ಕಲ್ಲಿನ ರಾಶಿ ತಂದಾಗ್ತೇವೆ, ಸಿಮೆಂಟಿನ ರಾಶಿ ತಂದಾಗ್ತೇವೆ, ಕನ್ಸ್ಟ್ರಕ್ಷನ್ ವರ್ಕ್ ನಾವು ಆವಾಗ ಅದು ಮನೆ ಈಗ ಕೆಡವುತ್ತೇವೆ. ನಾವು ಒಂದು ಮನೆಯನ್ನು ಕೆಡವುತ್ತೇವೆ, ಆವಾಗ ಏನಲ್ಲಿ ಬೀಳ್ತದೆ? ಸಿಮೆಂಟ್, ಮೊದಲಿನ ಕಲ್ಲಿನ ರಾಶಿ, ಮಣ್ಣು, ಹೊಯ್ಗೆ, ಇದನ್ನೆಲ್ಲ ಯಾರು ಕೊಂಡೋಗ್ಬೇಕು ಹೇಳಿ? ಯಾರು ಕೊಂಡೋಗ್ಬೇಕು? ಆ್ಯಕ್ಚುಲಿ ಅವರೇ ಕೊಂಡೋಗಬೇಕು. ಅವರಿಗೆ ನಾವೊಂದು ಜಾಗ ಕಲ್ಪಿಸಿರಬೇಕು. C&D ವೇಸ್ಟ್ ನಮಗೆ ಪಂಚಾಯತ್ ಅಲ್ಲಿ ಒಂದು ಜಾಗ ಬೇಕು, ಅದನ್ನು ತಂದು ಹಾಕಲಿಕ್ಕೆ ಅವರು ಅದನ್ನು ಕ್ರಮಬದ್ಧವಾಗಿ ಅವರು ತಂದು ಹಾಕಬೇಕು. ಹೊಯ್ಗೆ ಬೇರೆ, ಕಲ್ಲು ಬೇರೆ, ಸಿಮೆಂಟ್ ಬೇರೆ, ಅದರಲ್ಲಿ ಆಣಿಗಳಿರ್ತವೆ ಅದೆಲ್ಲ ಬೇರೆ ಅಂತ ಮಾಡಿ ಬೇರೆ ತಂದು ಹಾಕಬೇಕು. ಅದು ನಮಗೆ ಇಲ್ಲಿ ಕಸ ಹಾಕಲಿಕ್ಕೆ ಜಾಗ ಇಲ್ಲ. ಹೆಚ್ಚಿನ ಮುನ್ಸಿಪಾಲ್ಟಿ ಕಸ ಹಾಕಲಿಕ್ಕೆ ಜಾಗ ಉಂಟು, ಈ ಸೈಟ್ ಇಲ್ಲ, C&D ಸೈಟ್ ಇಲ್ಲ. ಸರ್ಕಾರ ಒಂದು ಮಂಜೂರು ಮಾಡಿದರೆ ಒಳ್ಳೆಯದಿತ್ತು. ಸರ್ಕಾರ ಮಂಜೂರು ಮಾಡಿ ಕೊಡಬೇಕು ಅದನ್ನು. ತಾವೊಂದು ತಮ್ಮ ಪ್ರಯತ್ನದಿಂದ ಒಂದು ಆಗಲಿ ಅಂತ ನಾನೊಂದು ಆಶಿಸ್ತೇನೆ ಸರ್. ಉಳ್ಳಾಲದಲ್ಲಿ ಇದೊಂದಿದೆ, C&D ವೇಸ್ಟ್ ಅಂತೇಳಿ, ಮನೆ ಅಥವಾ ಬಿಲ್ಡಿಂಗ್ಗಳನ್ನು ಕೆಡವಿದ ವೇಸ್ಟ್ಗಳು. ನಾವು ಇಲ್ಲಿ ಎಲ್ಲರ ಮನೆಗೆ ಗಾಡಿಗಳು ಬರ್ತವೆಲ್ಲ ಅಲ್ಲ, ನಿಮ್ಮ ಮನೆಗೆ ಬರ್ತದಲ್ಲ ತ್ಯಾಜ್ಯದ್ದು? ಬರೋದಿಲ್ವ? ದಿನಕ್ಕೆ ಎಷ್ಟು ಸರಿ ಬರ್ತದೆ? ವಾರಕ್ಕೆ ಕೆಲವು ಕಡೆ ಡೈಲಿ ಬರ್ತದೆ, ಕೆಲವು ಇಂಟೀರಿಯರ್ ಪ್ಲೇಸ್ಗಳಿಗೆ 2 ದಿನಕ್ಕೊಮ್ಮೆ ಬರ್ತದೆ. ನಮಗೆ ಮುಖ್ಯವಾಗಿ ನಾವೆಲ್ಲ ಮಾಂಸಾಹಾರಿಗಳು, ನನ್ನ ಸೇರಿಸಿ ನಾನು ಹೇಳೋದು ಮಾಂಸಾಹಾರಿಗಳು. ನಾವು ಮೀನು ತರ್ತೇವೆ, ಕ್ಲೀನ್ ಮಾಡ್ತೇವೆ, ಅದನ್ನು ನಾವು ಏನು ಮಾಡ್ತೇವೆ ಹೇಳಿದರೆ ಬಕೆಟಲ್ಲಿ ಇರ್ತೇವೆ ಅಲ್ವಾ? ಬಕೆಟಲ್ಲಿ ಇರ್ತೇವೆ. ಅದಕ್ಕಿಂತ ಬಕೆಟಲ್ಲಿ ಇಟ್ಟರೆ ಏನಾಗ್ತದೆ, ಅದು ವಾಸನೆ ಬರ್ತದೆ. ಅದಕ್ಕಿಂತ ಏನು ಮಾಡ್ಬೋದು ಅಂತ ಹೇಳಿದರೆ, ಇವತ್ತು ಗಾಡಿ ಬಾರಿ ಇದೆ, ಅದು ಫ್ರಿಜ್ಜಲ್ಲಿ ಇಡ್ಬೋದು ನಮಗೆ. ಅದರಲ್ಲಿ ಇದು ಉಂಟಲ್ಲ ಮೇಲೆ ಒಂದು ಐಸಾಗುವ ನಾನು ಮನೆಯಲ್ಲಿ ಹಾಗೆ ಮಾಡೋದು, ಡೀಪ್ ಇದರಲ್ಲಿ ಫ್ರಿಜ್ಜರಲ್ಲಿ ಅದರಲ್ಲಿ ಇಟ್ಟರೆ ನಾಳೆ ಅದು ಬಂದಾಗ ಕೊಂಡೋಗ್ಬೋದು. ಅದರಲ್ಲಿ ನಾವು ಏನು ಇಡೋದಿಲ್ಲ ಅದರಲ್ಲಿ ಅಲ್ವಾ? ಇದು ಹೊರಗಿಟ್ಟರಲ್ಲ ವಾಸನೆ ಬರೋದು. ನಾವೆಷ್ಟು ಇಷ್ಟು ತರ್ತೇವೆ, ಒಂದು 10 kg ತರ್ತೇವೆ ಮನೆಗೆ. ಇಲ್ಲ ವೇಸ್ಟ್ ಇದ್ದರೆ ಒಂದು ಇಷ್ಟು ಸಿಗ್ಬೋದಲ್ಲ, ಮೀನಿದ್ದು ಅದರದ್ದೆಲ್ಲ. ಅದನ್ನು ಅದರೊಳಗಿಟ್ಟರೆ ಗಾಡಿ ಬರುವ ಕೊಟ್ಟರೆ ಅದೊಂದು ನಮಗೆ ವಾಸನೆಯೂ ಬರುವುದಿಲ್ಲ. ಇದೊಂದು ನಿಮ್ಮಿಂದಲೇ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಂದು ಪ್ಲಾಸ್ಟಿಕ್. ಈಗ ಪ್ಲಾಸ್ಟಿಕ್ ಎಲ್ಲ ಕಡೆ ಪ್ಲಾಸ್ಟಿಕ್ ಅಲ್ಲ, ಇದೊಂದು ಬಗೆಹರಿಯಲಾಗದಂತಹ ಒಂದು ಇದು. ಈ ಒಂದು ಪ್ಲಾಸ್ಟಿಕ್ ಇಂದ ಬಂದು ಎಲ್ಲಿ ನಾವು ಮನೆಯಲ್ಲಿ ನೋಡಿ, ಎಲ್ಲಿ ನಾವು ಒಂದು ಹೂವಿನ ಗಿಡಕ್ಕೆ ಇದು ಅಗಿಯುವಾಗ ಕೂಡ ಒಕ್ಕಿದ್ರು ಕೂಡ ಅದರಲ್ಲಿ ಒಂದು ತುಂಡಾದ ಪ್ಲಾಸ್ಟಿಕ್ ಸಿಗ್ತದೆ ನಮಗೆ. ಪ್ಲಾಸ್ಟಿಕ್ ಇದು 100 ಅಲ್ಲ, 1000 ವರ್ಷ ಕಳೆದರೂ ಕೂಡ ಇದು ಇಲ್ಲ, ಇದು ಕೊಳೆಯುವುದಿಲ್ಲ. ಇದು ಏನಾಗ್ತದೆ, ಭೂಮಿಯ ಒಳಗೆ ಈಗ ಪ್ಲಾಸ್ಟಿಕ್ ಹೀಗೆ ಇದ್ದರೆ ಭೂಮಿಯೊಳಗೆ ಮಳೆ ಬರುವಾಗ ಏನಾಗ್ತದೆ, ಇದು ಪರಿಸರ ಪ್ರಕೃತಿ ಒಂದು ಇದು ಕೊಟ್ಟಿದೆ, ಭೂಮಿಯೊಳಗೆ ನೀರು ಇಂಗ್ತದೆ.
ಭೂಮಿ ನೀರು ಇಂಗಿಸಿಕೊಂಡು ವಾಪಸ್ ನಮಗೆ ಬೇಸಿಗೆ ಬೇಕಾಗೋ ಎಷ್ಟು ಬೇಕಷ್ಟನ್ನು ಅದು ಇದು ಪ್ರಕೃತಿಯ ಕೊಡುಗೆ. ಆದರೆ ನಾವು ಪ್ಲಾಸ್ಟಿಕ್ಗಳನ್ನು ತಂದು ಭೂಮಿ ಅಡಿಯಲ್ಲಿ ಇಟ್ಟರೆ ಇದೇನು ಮಾಡ್ತದೆ, ಇದು ಇಳ್ಕೊಳ್ಳೋದಿಲ್ಲ. ಈಗ ನೀರಿನ ಬರಗಾಲ ಬರಲಿಕ್ಕೆ ಮುಖ್ಯ ಕಾರಣ ಇದೆ, ಒಂದು ಪ್ಲಾಸ್ಟಿಕ್ನಿಂದಾಗಿ. ಈಗ ಪುಣ್ಯಕ್ಕೆ ನಮಗೆ ಕುಡಿಲಿಕ್ಕೆ ನೀರಿದೆ, ಗಾಳಿ ಇದೆ, ಶುದ್ಧವಾದ ಗಾಳಿ ಇದೆ. ಮುಂದಕ್ಕೆ ಇನ್ನು ಏನಾಗ್ತದೆ ಅಂತ ಹೇಳಿದರೆ, ಕೆಲವು ಕಡೆ ಈಗಲೇ ಸ್ಟಾರ್ಟ್ ಆಗಿದೆ ಅಂತ ಅಮೇರಿಕ ಅಂತ ದೇಶಗಳಲ್ಲಿ. ನಾವು ಪೆಟ್ರೋಲ್ ಬಂಪಿಗೆ ಹೇಗೆ ಹೋಗಿ ಅಲ್ಲ ಈ ಡೀಸೆಲ್ ಹಾಕ್ತೇವೆ, ಪೆಟ್ರೋಲ್ ಹಾಕ್ತೇವ, ಹಾಗೆ ಇದು ಆಕ್ಸಿಜನ್ ತಗೊಳ್ಳುವಂಥ ಪಂಪ್ಗಳು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೆಲವು ದೇಶಗಳಲ್ಲಿ. ಇಲ್ಲಿಗೆ ಪುಣ್ಯಕ್ಕೆ ಅದು ಬಾರದೇ ಇರಲಿ, ನಮಗೆ ಬೇಕಾದ ಹಾಗೆ ನೋಡಿ, ಪ್ರಕೃತಿ ನಮಗೆ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಬೇಕಾದಲ್ಲಿ ಕಾಡುಗಳು, ಬೇಕಾದಲ್ಲಿ ನದಿಗಳು, ಬೇಕಾದಲ್ಲಿ ಎತ್ತರ ತಗ್ಗುಗಳು. ಆದರೆ ನಾವು ಏನು ಮಾಡ್ತೇವೆ, ಅದನ್ನು ಹಣದ ಆಸೆಗೆ ಈಗ ಎಲ್ಲ ನಾಶ ಮಾಡ್ತಾ ಇದ್ದೇವೆ. ಈಗ ನಮಗೆ ಕಣ್ಣಲ್ಲಿ ಉಂಟು, ಅಲ್ಲಿ ನಾವು ಕಣ್ಣು ಕೊಟ್ಟಿದ್ದಾರೆ ದೇವರಲ್ವ, ಇದು ನಾವು ಮಾಡಿದ್ದೆ, ನಮ್ಮ ದೇಹದ ಸೃಷ್ಟಿಯಾರು ಮಾಡಿದ್ದು ಭಗವಂತ. ಹಾಗೆ ಈ ಪ್ರಕೃತಿಯನ್ನು ಕೂಡ ಆ ಒಂದು ಕಾಣದ ಒಂದು ಶಕ್ತಿ ಯಾವುದೋ ಒಂದು ನಮಗೆ ಪ್ರಕೃತಿಯನ್ನು ಕೊಟ್ಟಿದೆ. ಅದಕ್ಕೆ ಎಲ್ಲಿ ಬೇಕು, ಗುಡ್ಡ ಬೇಕಾ, ಎಲ್ಲಿ ತೊರೆ ಬೇಕು, ನದಿಗೆ ಬೇಕಾ, ಎಲ್ಲಿ ಮನುಷ್ಯನ ವಾಸವಾಗಲಿಕ್ಕೆ ಸಮತಟ್ಟಾದಂಥ ಇದು ಬೇಕಾ, ಅದನ್ನೆಲ್ಲ ಪ್ರಕೃತಿಯೇ ಕೊಟ್ಟಿದೆ. ಅದು ನಾವು ಏನು ಮಾಡ್ತಾ ಇದ್ದೇವೆ ಹೇಳಿದರೆ, ಈಗ ಅದನ್ನು ನಾಶ ಮಾಡ್ತಾ ಇದ್ದೇವೆ. ನಮ್ಮ ಕಣ್ಣು ಎಲ್ಲಿದೆ ಹೇಳಿ, ಕಣ್ಣು ಇರುವಲ್ಲಿಯೇ ಇದೆ ಅಲ್ವಾ. ಹಾಗೆ ಕಾಡೆಲ್ಲಿದೆ, ಎಲ್ಲಿರಬೇಕು ಅಲ್ಲೇ ಕಾಡಿದೆ. ಬಾಯಿಯಲ್ಲಿದೆ, ಇಲ್ಲೇ ಇದೆ. ನಮಗೆ ಇಲ್ಲಿ ಇಟ್ಟಿರ್ತಿದ್ರೆ ಬಾಯಿ, ಊಟ ಹೀಗೆ ಮಾಡಬೇಕಿತ್ತು ನಾವು ಅಲ್ವಾ. ಬಾಯಿ ಹೀಗೆ ಉಂಟು ನೇರವಾಗಿ, ನಮ್ಮ ಕಣ್ಣಿಲ್ಲೇ ಇದ್ರೆ ಬಾಯಿಗೆ ನೇರವಾಗಿ ಹೋಗ್ತದೆ ಕೈ. ಕಣ್ಣು ಕಾಣದವನಿಗೆ ಕೂಡ ಊಟ ಮಾಡಲಿಕ್ಕೆ ಆಗ್ತದೆ ಅಲ್ವಾ. ಅದು ಕೂಡ ನೋಡಿ, ಒಂದು ಪ್ರಕೃತಿಯ ಕೊಡುಗೆ. ನಾವು ಇದನ್ನು ಸ್ವಲ್ಪ ಥಿಂಕ್ ಮಾಡುವ, ನಮ್ಮನ್ನೇ ನಾವು ಅಬ್ಸರ್ವ್ ಮಾಡುವ. ಕಣ್ಣು ಸರಿ ಇಲ್ಲ ಇದ್ರೂ ಕೂಡ ಬಾಯಿ ಹೋಗ್ತದೆ, ಕಿವಿಗೆ ಕೇಳ್ತದೆ ನಮಗೆ. ಕಣ್ಣು ಸರಿ ಇಲ್ಲ ಇದ್ರೂ ಕೂಡ ಈ ಕುರುಡರು ಕೂಡ ಕೆಲವು ನಡ್ಕೊಂಡು ಹೋಗ್ತಾರೆ ಅಲ್ವಾ. ಅವರಿಗೊಂದು ಆ ಪ್ರಕೃತಿ ಒಂದು ಶಕ್ತಿ ಕೊಟ್ಟಿರ್ತದೆ ಅಂತ. ಇದೆಲ್ಲ ಈಗ ಏನಾಗ್ತದೆ, ಆ ಶಕ್ತಿಗಳು ನಮ್ಮಲ್ಲಿರುವಂಥ ಪ್ರಾಕೃತಿಕ ಶಕ್ತಿಗಳೇ ನಾವು ಕಳ್ಕೊಂಡು ಬಿಡ್ತೇವೆ. ಇದು ಯಾಕೆಂತ ಹೇಳಿದರೆ ಈಗಿನ ಜೀವನ ಶೈಲಿಯಿಂದಾಗಿ. ನಾನು ಏನು ಹೇಳ್ತೇನೆ, ಜಾಸ್ತಿ ಮಾತಾಡೋದಿಲ್ಲ. ಈ ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಬೇರೆ ಕಸವನ್ನು ನಾನು ಹೇಳೋದು ಬೇಡ. ಈಗ ನಾವು ಪರಿಸ್ಥಿತಿ ಯಾಕೆ ಇಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ನೀವೆಲ್ಲ ಬಂದು ನಮ್ಮ ಈ ಪರಿಸರವನ್ನು ಶುಚಿ ಮಾಡುವಷ್ಟರ ಒಟ್ಟಿಗೆ ನಾವು ಬಂದಿದ್ದೇವೆ. ಯಾಕಂತ ಹೇಳಿದರೆ, ನಮ್ಮ ಮನೆಯ ಕಸವನ್ನು ನಾವೇ ಏನು ಮಾಡ್ತೇವೆ, ಸರಿಯಾಗಿ ವಿಲೆ ಮಾಡುವುದಿಲ್ಲ. ನಾವು ಶಾಲೆಗೆ ಬರುವಾಗ ಏನು ಮಾಡ್ತೇವೆ, ಇದು ನನಗೆ ನಿನ್ನೆ ಅಲ್ಲಿ ಒಂದು ಇದು ಸಿಕ್ಕಿದ್ದು, ಕೊರಗಜ್ಜನಲ್ಲಿ ಒಂದು ಚಕ್ಕುಲಿಯ ಇದು ಸಿಕ್ಕಿದ್ದು, ನನ್ನ ಹೆಂಡತಿ ಹೇಳಿದ್ವಿ ಸೆಟ್ ಮಾಡಲಿ ಅಂತ ಹೇಳಿ. ಇದನ್ನು ಏನು ಮಾಡ್ತೇವೆ, ನಾವು ಬಿಸಾಡ್ತೇವೆ ದಾರಿಗೆಲ್ಲ. ಇನ್ನೂ ಉಂಟು ನನ್ನ ಕಿಸೆಯಲ್ಲಿ ಕಸಗಳು, ಇದೆಲ್ಲ ನಾನು ಬಿಸಾಡೋದಿಲ್ಲ, ಕಿಸೆಯಲ್ಲಿ ಹಾಕೊಂಡು ಬರೋದು ಸಿಕ್ಕಿದ್ದನ್ನು ಮನೆಯಲ್ಲೇ ಕೊಂಡೋಗಿ ಹಾಕೋದು ನಾನು. ಹಾಗೆ ನಮ್ಮ ಮನೆಯ ಕಸವನ್ನು ನಾವೇ ಸರಿಯಾಗಿ ನಿರ್ವಹಣೆ ಮಾಡಿದರೆ, ಈ ಪಬ್ಲಿಕ್ ಪ್ಲೇಸನ್ನು ಬೇರೆ ಸಂಘ ಸಂಸ್ಥೆಗಳಿಂದ ಅಥವಾ ನಾವೆಲ್ಲ ಸೇರಿ ಮಾಡಬೇಕನ್ನೋದು ಯಾವುದೇ ಅವಶ್ಯಕತೆಗಳಿಲ್ಲ. ನಮ್ಮ ಮನೆ ಎದುರೊಂದು ಹುಲ್ಲು ಬೆಳೆದಿದ್ದರೂ ಕೂಡ ಅದನ್ನು ನಮಗೆ ತೆಗಿಬೋದು. ನಾವು ಅದನ್ನು ಏನು ಮಾಡ್ತೇವೆ, ಮುನ್ಸಿಪಾಲ್ಟಿಗೆ ಫೋನ್ ಮಾಡ್ತೇವೆ ಅಲ್ವ ಸರ್. ನನ್ನನ್ನು ಸೇರಿಸಿ ನಾನು ಹೇಳೋದು ಮುನ್ಸಿಪಾಲ್ಟಿಗೆ ನಾವು ಫೋನ್ ಮಾಡ್ತೇವೆ, ನಮ್ಮ ಮನೆ ಹತ್ರ ಹುಲ್ಲು ಬೆಳೆದಿದೆ ತೆಗೀರಿ ಅಂತ. ಅದನ್ನು ನಮಗೆ ಒಂದು ಅರ್ಧ ಗಂಟೆಯಲ್ಲಿ ನಾವು ಎಲ್ಲರೂ ಸೇರಿ ತೆಗಿಬಹುದು. ಇಂಥ ಎಲ್ಲ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವ, ಪ್ಲಾಸ್ಟಿಕ್ಕನ್ನು ಬಳಸುವುದನ್ನು ಕಡಿಮೆ ಮಾಡುವ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಈ ಪ್ರಕೃತಿ ಕೊಟ್ಟಂಥ ಈ ಭೂಮಿಯನ್ನು ಬಿಟ್ಟು ಕೊಡುವ, ಅವರಿಗೆ ಕೂಡ ವಾಸಿಸಲಿಕ್ಕೆ ಅವಕಾಶ ಮಾಡಿಕೊಡುವ, ಎಲ್ಲರನ್ನು ಪ್ರೀತಿಸುವ ಇಂಥ ಈ ಕಾರ್ಯಕ್ರಮಗಳು ಇನ್ನೂ ನಿಮ್ಮಿಂದ ನಡೀಲಿ ಸರ್. ನಿಮ್ಮ ಈ ಕ್ಲಬ್ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಂತೋಷ. ಯಾಕೆಂದರೆ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಒಂದು ಸಂಸ್ಥೆ ಮಾತ್ರ ಅಲ್ಲ, ಬದಲಾಗಿ ಸಮಾಜದಲ್ಲಿ ಅಲ್ಲಿನ ಆರೋಗ್ಯಕರ ವಿಚಾರವನ್ನು ಕೂಡ, ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವುದು. ಯಾಕೆಂದರೆ ನಾವೆಲ್ಲ ಓವರಾಲ್ ಅಂದರೆ ಒಂದು ಕ್ಲಬ್ ಅಂದರೆ ಅದು ಆಟಕ್ಕೆ ಮಾತ್ರ ಸೀಮಿತ ಅಂತ ನಮ್ಮ ಗಮನದಲ್ಲಿರ್ತದೆ. ಆದರೆ ಇದು ಸಫರ್ ಎಂಬ ಈ ಒಂದು ಸಂಸ್ಥೆ ಏನಿದೆ ನಿಜವಾಗಿ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದೆ. ಮತ್ತು ಇದರ ಜೊತೆಯಲ್ಲಿ ನಮಗೆ ಈಗ ನೋಡಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವರ ಪಾಕೆಟ್ಗೆ ಕೈ ಹಾಕಿದಾಗ ಪ್ಲಾಸ್ಟಿಕ್ ಸಿಕ್ಕಿದೆ. ಯಾಕೆಂದರೆ ಇದು ಬಹಳ ಒಂದು ಮಾದರಿ
ವ್ಯಕ್ತಿತ್ವ ಅದು. ಯಾಕೆಂದರೆ ನಾವೀಗ ಬಹಳ ಮುಖ್ಯವಾಗಿ ನಾವೀಗ ಸ್ವಿಚ್ ಮಾಡಲಿಕ್ಕೆ ಹೋಗುವಂಥ ಪರಿಸರ ಅದು ಮನೆಯ ಅಂಗಳಕ್ಕೇನು ಹೋಗ್ತಾ ಇಲ್ಲ, ಬದಲಾಗಿ ಸಾರ್ವಜನಿಕ ರಸ್ತೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಜಾಸ್ತಿ ಕಸ ಇರುವುದು ನಾವೇ ತಿಂದು ಬಿಸಾಡಿದಂಥ ಚಾಕ್ಲೇಟ್ನ ತುಂಡುಗಳು, ಪ್ಲಾಸ್ಟಿಕ್ಗಳು ಇರ್ತದೆ. ಸೊ ಒಂದು ಅನುಭವ ಏನೆಂದರೆ ನಾವೆಲ್ಲ ಅನೇಕ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಾರಣ ಯಾರೆಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ನೀವು ತೊಡಗಿಸ್ಕೊಳ್ತೀರಿ ಸಣ್ಣ ಪುಟ್ಟ, ನೀವು ಫ್ಯೂಚರಲ್ಲಿ ನಿಮ್ಮ ಭವಿಷ್ಯದಲ್ಲಿ ಯಾವತ್ತೂ ಕೂಡ ನೀವು ಚಾಕ್ಲೇಟ್ನ ವ್ಯಾಪಾರ ಆಗಿರಲಿ, ಬೇರೆ ಯಾವುದೇ ವಸ್ತುಗಳಾಗಿರಲಿ, ನೀವು ಖಂಡಿತವಾಗಿಯೂ ನಿಮ್ಮ ಜೀವನ ಪೂರ್ತಿ ಬಿಸಾಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಯಾಕೆಂದರೆ ನೀವು ಬಿಸಾಡುವಾಗ ನೀವು ಅದನ್ನು ಹೆಕ್ಕಿದಂತಹ ನೆನಪು ನಿಮಗೆ ಬರ್ತದೆ. ಸೊ ಆದ ಕಾರಣ ಇವತ್ತು ನಾವು ಎಲ್ಲೆಲ್ಲ ಸ್ವಚ್ಛತೆ ಮಾಡ್ತಿದ್ದೇವೆ, ಒಂದು ಸಣ್ಣ ಚಾಕ್ಲೇಟ್ನ ವ್ಯಾಪಾರ್ಸ್ ಇದ್ದರೂ ಕೂಡ ಅದನ್ನು ಹೆಕ್ಕುವ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಆಗಬೇಕು. ಹಾಗೆ ಆದರೆ ಖಂಡಿತವಾಗಿಯೂ ಇದು ಸ್ವಚ್ಛತಾ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮತ್ತು ಮುಂದೆ ಇಷ್ಟು ಮಂದಿ ಯಾರೆಲ್ಲ ಸೇರಿರ್ತೀರಿ, ನಾವಂತೂ ಖಂಡಿತ ಪರಿಸರದಲ್ಲಿ ಹಾನಿಯನ್ನು ಮಾಡುವುದಿಲ್ಲ, ಪ್ಲಾಸ್ಟಿಕ್ಕನ್ನು ಬಿಸಾಡುವುದಿಲ್ಲ. ಅದನ್ನು ನಮ್ಮ ಪಾಕೆಟ್ನಲ್ಲಿ ಇನ್ಸ್ಪೆಕ್ಟರ್ ಅವರು ಇಟ್ಟಾಗೇನೆ ನಾವು ಕೂಡ ಅದೇ ರೀತಿ ಅದನ್ನು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತೇವೆ ಎಂಬ ಒಂದು ಸಂದೇಶ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಸಿಗ್ತದೆ. ಮತ್ತು ಇದರಿಂದ ನಮ್ಮಲ್ಲಿ ಬದಲಾವಣೆ ಕೂಡ ಆಗ್ತದೆ. ಇಂತಹ ಒಂದು ಕಾರ್ಯಕ್ರಮನ ಆಯೋಜಿಸಿದಂಥ ಸಂಸ್ಥೆಯ ಜೊತೆ ಸೇರುವುದಂದರೆ ಬಹಳ ಸಂತೋಷ, ಧನ್ಯವಾದಗಳು ಅಂತ ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೆ ಅಭಿನಂದನೆಗಳು. ಮತ್ತು ಒಂದು ಅಸೋಸಿಯೇಷನ್ 25 ವರ್ಷ ಕಾಲ ತನಕ ಇರುವುದಂದರೆ ಅದೊಂದು ದೊಡ್ಡ ವಿಷಯ. ಎಲ್ಲರೂ ಒಂದು ಅಸೋಸಿಯೇಷನ್ ಮಾಡ್ತಾರೆ. ಇದು 25 ಬೇರೆನಾ? ಆವಾಗ ಮಾಷಾಲ್ಲ 40 ಇಯರ್ಸ್. ಕೆಲವರು 35 ಸೊ ಒಂದು ಅಸೋಸಿಯೇಷನ್ ಮಾಡ್ತಾರೆ, ಹೆಸರಿಗಾಗಿ ಮಾಡ್ತಾರೆ, 1 ವರ್ಷ 2 ವರ್ಷ ಅವರು ಮುಂದುವರಿಸ್ತಾರೆ, ಮತ್ತು ಅದನ್ನು ಬಿಡ್ತಾರೆ. ನೀವು 40 ವರ್ಷದಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತು ಈ 25 ವರ್ಷದ ಸೆಲೆಬ್ರೇಷನ್ಗಾಗಿ ನೀವು 25 ಪ್ರೋಗ್ರಾಮ್ಸ್ಗಳನ್ನು ಇಟ್ಟಿದ್ದೀರಿ. ಅದೆಲ್ಲ ನೋಡಿದರೆ ಎಲ್ಲ ಒಂದು ಪಾಪದವರಿಗೆ ಮತ್ತು ನೀಡ್ಫುಲ್ ಇದ್ದವರಿಗೆ ಎಲ್ಲರಿಗೊಂದು ಹೆಲ್ಪ್ ಆಗ್ತದೆ. ಮತ್ತು ನಿಮಗೆ ಏನಾದರೂ ಒಂದು ಸಪೋರ್ಟ್ ಬೇಕಿದ್ದರೆ ರಶೀದ್ ಸರ್ ಹತ್ರ ಹೇಳಿದರೆ ನಾವೆಲ್ಲ ಬರ್ತೇವೆ, ನಿಮಗೆ ಎಲ್ಲ ನಾವು ಮಾಡ್ತೇವೆ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ ಅಷ್ಟೇ ಹೇಳ್ತಾನೆ. ಅದೊಂದು 10-15 ದಿವಸದಲ್ಲಿ ಅದು ಮುಗಿದಿದೆ ಅಂತ ಒಂದು ಮೆಟೀರಿಯಲ್ ನಾವು ಅದಕ್ಕೆ ಆಗ್ತಾ ಇದ್ದೀವಿ. ಒರಿಜಿನಲ್ಗಿಂತ ಜಾಸ್ತಿ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಮತ್ತೊಂದು ಒಂದು ಐಟಮ್ ಬಯೋಗ್ರೇಡಬಲ್. ಬಯೋಗ್ರೇಡಬಲ್ ಅಂದರೆ ಅದು ಈಗ ತಾನೇ ಬರ್ತದೆ, ಮುಂದಕ್ಕೆ ಅದು ಇದಾಗ್ತಾ ಇದೆ. ಅಂದರೆ ನಾಡೋದು ಡೆಲ್ಲಿ ಎಕ್ಸಿಬಿಷನ್ ಅದರಲ್ಲಿ ಅದರ ಬಗ್ಗೆ ಸ್ವಲ್ಪ ಇದು ಮಾಡುವ ಇದರಲ್ಲಿದ್ದಾರೆ. ಅದೇನೆಂದರೆ ನೀವು 1-2 ತಿಂಗಳಿಟ್ಟ ಕೂಡಲೇ ನೀವು ಮನೆಯಲ್ಲಿ ಕೂಡ ಸ್ಟಾಕ್ ಇಡುವಂತಿಲ್ಲ, ಅದು ಆಟೋಮೆಟಿಕ್ ಇದಾಗ್ತದೆ, ನೀರಲ್ಲಿ ಹಾಕಿದರೆ ಇದಾಗ್ತದೆ. ಬಯೋಗ್ರೇಡಬಲ್ ಅಂತ ಹೇಳ್ತಾರೆ ಸರ್, ಅದಕ್ಕೆ ನಾನು ಹೇಳಿದೆ. ಮತ್ತು ಎರಡನೇ ವಿಷಯವನ್ನು ನೀವು ಹೇಳಿದ್ರಿ, ಏನೆಂದರೆ ಆ್ಯಕ್ಚುಲಿ ಬಾಕಿದವರ ವಿಷಯ ಬೇಡ, ನಮ್ಮ ಮನೆಯಲ್ಲಿ ಕೂಡ ನಾವು ಪ್ಲಾಸ್ಟಿಕ್, ಕಬ್ಬಿನ, ಕಸಿಯ ಎಲ್ಲ ಮಾಂಸ ಎಲ್ಲ ಒಂದರಲ್ಲಿ ಹಾಕೋದು, ಹೇಳಿ ಸಾಕಾಗಿ ಹೋಗ್ತದೆ. ಈಗ ಅದಕ್ಕೆ ಏನು ಮಾಡ್ತೇವೆ, 2 ಪಟ್ಟು ಡಬ್ಬಿಕೊಂಡಾಗಿ ಇಟ್ಟಿದ್ದೇವೆ. ಒಂದರಲ್ಲಿ ಒಣ ಹಾಕಲಿಕ್ಕೆ, ಒಂದರಲ್ಲಿ ಹಸಿ ಹಾಕಲಿಕ್ಕೆ. ಅದನ್ನು ಎಲ್ಲರ ಮನೆಯಲ್ಲಿ ರೂಢಿ ಮಾಡಿದರೆ ಆಟೋಮೆಟಿಕ್ ಇದು ಸಾಲ್ವ್ ಆಗ್ತದೆ. ನಾನು ಜಸ್ಟ್ ಅವರ ಮಾತಿಗೆ ಮತ್ತು ಹೆಚ್ಚೇನು ಮಾತನಾಡಲಿಕ್ಕೆ ಬಯಸುವುದಿಲ್ಲ. ನಮ್ಮ ಈ ಸಂಸ್ಥೆಯೊಟ್ಟಿಗೆ ನಾವೆಲ್ಲರೂ ಕೈ ಜೋಡಿಸಿ ಇವತ್ತು ಮಾಡುವ ನಮ್ಮ ಈ ಸ್ವಚ್ಛತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ತಾವು ಬಂದ ಎಲ್ಲ ವಿದ್ಯಾರ್ಥಿಗಳಿಗೂ, ನಮ್ಮ ಹೆಡ್ ಅವರಿಗೂ, ಅದೇ ಥರ ಅದರ ಕ್ಯಾಪ್ಟನ್ರವರಿಗೂ, ನಮ್ಮ ಉಪಾಧ್ಯಕ್ಷರವರಿಗೂ ಮತ್ತು ನಮ್ಮ ಗೌರವಾಧ್ಯಕ್ಷರಿಗೂ, ಬ್ಲಡ್ ಹೆಲ್ತ್ ಕೇರ್ನ ಸೆಕ್ರೆಟರಿ, ಹಾಗೆ ಪರಿಸರ ಪ್ರೇಮಿ ರಿಯಾಜ್ ಭಾಯಿ ಅವರಿಗೂ, ನಮ್ಮ ಶಾಹಿರವರಿಗೂ ಸೆಕ್ರೆಟರಿ, ಅದೇ ಥರ ನಮ್ಮ ಇನ್ನೊಬ್ಬ ಅತಿಥಿಯವರಲ್ಲಿ ನಿಂತಿದ್ದಾರೆ, ಅವರು ಇಲ್ಲಿ ಬರಲು ಕೇಳೋದಿಲ್ಲ, ಜಾಕಿರ್ ಉಲ್ಲಾಲ್ ಅಂತೇಳಿ, ಅವರು ಕೂಡ ಪರಿಸರ ಇದರಲ್ಲಿದ್ದಾರೆ. ಮತ್ತು ನಮ್ಮ ಮಂಚಿಲದ ಈ ಪರಿಸರದ ಮಸೀದಿ ಅಧ್ಯಕ್ಷರಾದ ಮಕ್ಸೂದ್ರವರು ಕೂಡ ಬಂದಿದ್ದಾರೆ. ಮತ್ತು ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಎಲ್ಲರಿಗೂ ಜಯವಾಗಲಿ. ತಮ್ಮ ಇವತ್ತು ಸಂಡೇ ತಾವೇನೋ ಈ ದಿನ ತಾವು ತಮ್ಮ ಮನೆಯಲ್ಲೋ ಅಥವಾ ತಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ಇರಬೇಕಾದಂತಹ ತಾವುಗಳು
ಸಮಾಜದ ಒಳಿತಿಗಾಗಿ, ಸಮಾಜದ ಉನ್ನತಿಗಾಗಿ ಹಾಗೂ ನಮ್ಮಿಂದ ಇತರರು ಕಲಿಬೇಕನ್ನುವ ಸದುದ್ದೇಶದಿಂದ ತಮ್ಮ ಏನು ಲೆಕ್ಚರರ್ ಹೇಳಿದಂತೆ ಅವರ ವಿಚಾರಧಾರೆಗಳಿಗೆ ಬದ್ಧತೆಯನ್ನು ತೋರಿಸುವುದರ ಮೂಲಕ ಅವರ ವಿಚಾರಧಾರೆಗಳಿಗೆ ಅರ್ಥಪೂರ್ಣವಾದ ಒಂದು ವ್ಯವಸ್ಥೆಯನ್ನು ಇವತ್ತು ನೀವು ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕೆ ತಮಗೂ ಮತ್ತು ತಮ್ಮ ಏನು ಲೆಕ್ಚರರ್ ಇದ್ದಾರೆ ಅವರಿಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳು ಸಲ್ಲಿಸುತ್ತೇನೆ. ಈ ದೇಶ ಅಭಿವೃದ್ಧಿ ಕಾಣಬೇಕಾದ್ರೆ, ಊರು ಅಭಿವೃದ್ಧಿ ಕಾಣಬೇಕಾದ್ರೆ ಅದನ್ನು ನಡೆಸಲ್ಪಡುವವರು ವಿದ್ಯಾರ್ಥಿಗಳು ಅಂತ ನಮ್ಮ ಹಿರಿಯರು ಹೇಳಿದಂತಹ ಮಾತು ನಮ್ಮ ಯಾನಪ್ಪಯ ಏನು ಇನ್ಸ್ಟಿಟ್ಯೂಷನ್ ಇದೆಯಾ ಅದರ ಅಂಗಸಂಸ್ಥೆಗಳೆಲ್ಲವೂ ಕೂಡ ಒಂದು ಬದ್ಧತೆಯಿಂದ ನಿಯಮಕ್ಕೆ ಅನುಸಾರವಾಗಿ ನಡೆಸಲ್ಪಡುವಂತಹ ಒಂದು ಸಂಸ್ಥೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಮತ್ತೆ ಎಲ್ಲ ಹಲವಾರು ಊರಿನ ಮತ್ತು ಹೊರ ರಾಜ್ಯದ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಯಾನಪ್ಪಯ ಸಂಸ್ಥೆಗೆ ವಿದ್ಯಾರ್ಥಿಗಳಾಗಿ ಬರಲು ಬಹಳಷ್ಟು ಒಂದು ಶ್ರಮ ಪಡುವಂಥದ್ದು, ಇಷ್ಟಪಡುವಂಥದ್ದು ಕಂಡುಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಎಲ್ಲಿ ಶಿಸ್ತು ಇದೆಯಾ, ಎಲ್ಲಿ ನಿಯಮಗಳಿದೆಯಾ ಅಲ್ಲಿ ಅಲ್ಲಾಹನ ಅನುಗ್ರಹ ಮತ್ತು ಭಗವಂತನ ಅನುಗ್ರಹ ಇರುತ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಗೆಲ್ಲರಿಗೂ ಕೂಡ ತಮ್ಮ ಮುಂದಿನ ವಿದ್ಯಾರ್ಥಿ ಜೀವನ ತಾವು ಏನು ತಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೇವೆ ಆ ಎಲ್ಲವನ್ನು ಅದರಂತೆ ನಡೆಸಲ್ಪಡಲು, ಅದರಂತೆ ತಮಗೆ ಆ ಒಂದು ಶಕ್ತಿಯನ್ನು ಅಲ್ಲಾಹನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ವಿದ್ಯಾರ್ಥಿ ಜೀವನ ಕೇವಲ ನೀವು ಪಾಠಗಳನ್ನು ಪಡ್ಕೊಂಡು ಕೇವಲ ಒಂದು ಸರ್ಟಿಫಿಕೇಟ್ ಅನ್ನು ತಕೊಂಡು ಮನೆಗೆ ಹೋದಾಗ ಮಾತ್ರ ಅವರ ಬದುಕು ಒಂದು ವ್ಯವಸ್ಥಿತ ರೂಪದಲ್ಲಿ ಇರುವುದಿಲ್ಲ. ಆಟಗಳಲ್ಲಿ, ಪಾಠಗಳಲ್ಲಿ, ಸಾಮಾಜಿಕ ಚಿಂತನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಆ ಒಂದು ವಿದ್ಯಾರ್ಥಿ ಜೀವನದ ರಸವತ್ತಾದ ನಿಯಮಗಳನ್ನು, ರಸವತ್ತಾದ ವ್ಯವಸ್ಥೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ. ಅಳವಡಿಸಿಕೊಂಡಾಗ ಮಾತ್ರ ಒಬ್ಬ ನಿಜವಾದ ಪದವೀಧರನಾಗಿ ಉಳಿಯಲು ಸಾಧ್ಯ ಅಂತ ಹೇಳಿಕೊಳ್ಳುತ್ತಾ ಹೆಚ್ಚಿಗೆ ಏನನ್ನು ಹೇಳದೆ ಮತ್ತೊಮ್ಮೆ ನಮ್ಗೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು. ಏನಂದ್ರೆ ನಮಗೆ ಲಾಸ್ಟ್ 15 days ಬ್ಯಾಕ್ ನಸೀರ್ ಸರ್ ಅವರು ನಮಗೆ ಕಾಲ್ ಮಾಡಿ ನಮ್ಮ ಒಂದು ಸ್ಟೂಡೆಂಟ್ ಮುನಾಜ್ಗೆ ಕಾಲ್ ಮಾಡಿ ಅವರೊಂದು ನಮಗೊಂದು ಆಫರ್ ಕೊಟ್ಟಿದ್ರು, ನಮ್ಮ ಜೊತೆ ಏನಾದರೂ ವರ್ಕಿಗೆ ನೀವು ಜಾಯಿನ್ ಆಗ್ತೀರಂತ. ನಮಗೆ ಅದುವೇ ಬೇಕಿತ್ತು. ಅಂದರೆ ನಮಗೆ NSS ಅಂತ ಹೇಳಿದರೆ ಸಮಾಜಮುಖಿ ಕೆಲಸಗಳಿಗೆ ಜಾಸ್ತಿ ನಾವು ಫೋಕಸ್ ಮಾಡೋದ್ರಿಂದ ನಮಗೆ ಆ ಥರ ಯಾವುದಾದ್ರೂ NGO ಅಥವಾ ಯಾವುದಾದ್ರೂ ಕ್ಲಬ್ಸ್ ನಮಗೆ ಬೇಕಿತ್ತು. ಅದರಾಗಿ ನಾವು ಯೋಚನೆ ಮಾಡಿದಾಗೆ ನಮಗೆ ಒಂದು ಕ್ಲಬ್ ಸಿಕ್ಕಿತ್ತು. ನಾವು ಅಂದರೆ ಎಕ್ಸ್ಪೆಕ್ಟ್ ಬರುವಾಗ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಂದರೆ ಇಷ್ಟು ಕೋಆಪ್ರೇಟ್ ಸಿಗ್ಬೋದಾ ಇಲ್ಲ ಅಂತ ನಮ್ಮ ಹತ್ರ ಜಾಸ್ತಿ ನಮಗೆ ಸಹಕಾರ ಸಿಕ್ಕಿತ್ತು. ಇನ್ಶಾ ಅಲ್ಲಾಹ್ ನೆಕ್ಸ್ಟ್ ಸಹ ನಾವು ನಿಮ್ಮ ಜೊತೆ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಕೈ ಜೋಡಿಸ್ತೇವೆ. ಮತ್ತು ಎಲ್ಲ ವಾಲಂಟಿಯರ್ಸ್ ಏನಾದರೂ ಇದ್ದರೆ ನೀವು ಸರ್ ನಮಗೆ ಕರೀರಿ, ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನಮ್ಮಿಂದ ಇವತ್ತಿನ ಪ್ರೋಗ್ರಾಮ್ನಲ್ಲಿ ಏನಾದರೂ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ನಮ್ಮನ್ನು ಕ್ಷಮಿಸಿ. ಥ್ಯಾಂಕ್ ಯು. ಎಲ್ಲ ಅಧ್ಯಕ್ಷರಾದ ಎಲ್ಲ ಮೆಂಬರ್ಸ್ಗಳಿಗೆ ಮತ್ತು ಬ್ಲಡ್ ಹೆಲ್ತ್ ಕೇರ್ ಇದು ಕರ್ನಾಟಕ ಇದರ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ, ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ವಿಶೇಷವಾಗಿ ಯಾನಪ್ಪಯ್ಯ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ನ ಸಂಸ್ಥೆ, ಕೂಳೂರಿನ ಸಂಸ್ಥೆಯ ವಿದ್ಯಾರ್ಥಿ ಈ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಇಂದು ಬಹಳ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ, ಈ ಒಂದು ಮಂಚಿಲದಿಂದ ತೊಕ್ಕೋಟಿನ ಒಳಪೇಟೆಯ ತನಕ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ಬಹಳ ವಿಶೇಷವಾಗಿ ಯಾನಪ್ಪಯ್ಯನ ವಿದ್ಯಾರ್ಥಿಗಳು ನೀವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಆಕರ್ಷಿತರಾಗಿದ್ದೀರಿ. ಯಾಕೆಂದರೆ ಸಾಧಾರಣವಾಗಿ ಇಲ್ಲಿನ ನಾಗರಿಕರು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ಅದೇ ರೀತಿ ನಿಮ್ಮ ವಿದ್ಯಾರ್ಥಿಗಳ ಸಹಭಾಗಿತ್ವ ಅದೊಂದು ಆಕರ್ಷಣೀಯವಾಗಿತ್ತು. ಅದು ಅಲ್ಲದೆ ಬಹಳ ಮುಖ್ಯವಾಗಿ ಏನಂದರೆ ಕಸದ ನಗರಸಭೆಯ ಪೌರ ಕಾರ್ಮಿಕರು ಅವರು ದಿನಾಲು ಬಂದು ಕಸ ತೆಗೆದು ಹೋಗುವ ಕೆಲಸ ಅದು ಜನರಿಗೆ ಗೊತ್ತಿದೆ. ಮನೆ ಅಂಗಳದಲ್ಲಿ ರಸ್ತೆಯಲ್ಲಿ ಇದ್ರೂ ಕೂಡ ಅವರು ತಗೊಂಡು ಹೋಗ್ತಾರೆ.
ಆದರೆ ಈ ದಿವಸ ಇಲ್ಲಿನ ನಾಗರಿಕರು, ಇಲ್ಲಿನ ಹಿರಿಯರು, ಇಲ್ಲಿನ ನಾಯಕರು, ಇಲ್ಲಿನ ಮಕ್ಕಳೆಲ್ಲ ಸೇರಿಕೊಂಡು ಅವರು ಬಿಸಾಡಿದಂತಹ ಕಸದ ಗಾಜಿನ ಚೂರನ್ನು, ಇನ್ನಿತರ ಮಾರಕ ತ್ಯಾಜ್ಯ ಮಾಲಿನ್ಯ ವಸ್ತುಗಳನ್ನು ತೆಗೆಯುವಾಗ ಖಂಡಿತವಾಗಿಯೂ ಅದನ್ನು ಬಿಸಾಡಿದವರಿಗೆ ಒಂದು ದೊಡ್ಡ ಪಾಠ. ಯಾಕೆಂದ್ರೆ ಅವರು ಮುಂದೆ ಈ ತರ ಬಿಸಾಡಬಾರ್ದು, ಇದನ್ನು ಪೌರ ಕಾರ್ಮಿಕರೆಲ್ಲ ನಾಗರಿಕರೇ ಸೇರಿಕೊಂಡು ಸ್ವಚ್ಛ ಮಾಡ್ತಾ ಇದ್ದಾರೆ ಎಂಬ ಒಂದು ದೊಡ್ಡ ಸಂದೇಶ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಿಂದ ಇವತ್ತು ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯ ರಸ್ತೆ ಈ ಮಂಚಿರದಿಂದ ಒಳಪೇಟೆ ತನಕ ಮುಖ್ಯ ರಸ್ತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಏನು ಈ ಕಾರ್ಯಕ್ರಮ ಮಾಡಿದ್ದೇವೆ, ಇದು ನಿಜವಾಗಿ ಒಂದು ಮಾದರಿ, ಶ್ಲಾಘನೀಯ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ 3 ಸಂಸ್ಥೆಗಳಿಗೆ ಖಂಡಿತವಾಗಿ ನಾಡಿನ ನಾಗರಿಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ, ಅಭಿನಂದನೆ. ಸೈನ್ಸ್ ಕಾಮರ್ಸ್ ಮ್ಯಾನೇಜ್ಮೆಂಟ್ಗೆ ಒಂದು ಮೂಮೆಂಟ್ ಕೊಟ್ಟು ಸಹಕರಿಸಿದ್ದಕ್ಕೆ ಮತ್ತೆ ಇಬ್ರಾಹಿಂ ವೈಸ್ ಪ್ರೆಸಿಡೆಂಟ್, ಖಾದರ್ ಮತ್ತೆ ರಿಯಾಜ್ ಪರಿಸರ ಪ್ರೇಮಿಯಾದ ರಿಯಾಜ್ ಅವರು, ಮತ್ತೆ ಸಾಹಿಲ್ ಮಂಚಿದ, ಸರ್ಕಾರ್ DHC ಸೆಕ್ರೆಟರಿ, ಮತ್ತೆ ನಮ್ಮ ಯೂನಿಟ್ ಪ್ರೋಗ್ರಾಮ್ ಆಫೀಸರ್ ಆದ ರಶೀದ್ ಸರ್, ಅವರಿಗೆಲ್ಲರಿಗೂ ಒಂದು ವಾಕ್ಯದಲ್ಲಿ ನಾನು ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ್ಯ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳುತ್ತೇನೆ. Okay, friends. Thank you.